ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪವಿತ್ರ ದಿವ್ಯ ಬಲಿ ಪೂಜೆಯನ್ನು ನಿಮ್ಮೆಲ್ಲರಿಗಾಗಿ ನಾನು ಅರ್ಪಿಸುತ್ತೇನೆ. ಅನೇಕರಿಗೆ ಈ ದಿನಗಳಲ್ಲಿ ದೇವಾಲಯಕ್ಕೆ ಹೋಗಲು ಆಸ್ಪದವಿಲ್ಲ. ಹೋಗಲು ಇದ್ದರೂ ಕೆಲವರಿಗೆ ವಯಸ್ಸಿನ ಇತಿಮಿತಿ ಇರುವುದರಿಂದ ಹೋಗಲಾಗುವುದಿಲ್ಲ. ಆದ್ದರಿಂದ ದೇಶ ವಿದೇಶಗಳಲ್ಲಿರುವ ಎಲ್ಲ ಜನರಿಗೆ ನಾನು ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸುತ್ತೇನೆ. ಕೋವಿಡ್ ಈ ಮರಣಾಂತಿಕ ಸೋಂಕಿನಿಂದ ದೇವರು ನಿಮ್ಮನ್ನು ರಕ್ಷಿಸಲಿ, ನಿಮಗೆ ಸೌಖ್ಯ ಕೊಡಲಿ ಹಾಗೂ ವಿಶ್ವಾಸ ಪ್ರಾರ್ಥನೆಯಲ್ಲಿ ಬಲಗೊಂಡು ಜೀವಿಸುವ ವರವನ್ನು ನಿಮಗೆ ಕರುಣಿಸಲೆಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಸಹೋದರ ಸಹೋದರಿಯರೇ, ಇಂದು ಸಾಧಾರಣ ಕಾಲದ 13ನೆಯ ಭಾನುವಾರ. ಈ ದಿವ್ಯ ಬಲಿ ಪೂಜೆಯ ಮೂಲಕ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ, ನಮಗೆ ಕೊಟ್ಟ ಈ ಜೀವಕ್ಕಾಗಿ. ಆತನ ವಾಕ್ಯವನ್ನು ಆಲಿಸುತ್ತಾ ಈ ಪರಮ ಪ್ರಸಾದವನ್ನು ನಾವು ಅರ್ಪಿಸುತ್ತಿರುವ ಈ ಸಂದರ್ಭದಲ್ಲಿ ನಮಗೆ ಆತನ ಅನುಗ್ರಹಗಳು ಲಭ್ಯವಾಗುತ್ತವೆ. ಮಾತ್ರವಲ್ಲ, ನಮ್ಮನ್ನು ಇನ್ನೂ ಹೆಚ್ಚಾಗಿ ಆತನಲ್ಲಿ ಆಶೀರ್ವದಿಸುತ್ತದೆ ಈ ದಿವ್ಯ ಬಲಿಯರ್ಪಣೆ. ಆದ್ದರಿಂದ ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಳ್ಳೋಣ, ಪಶ್ಚಾತ್ತಾಪ ಹೃದಯದಿಂದ ನಾವು ದೇವರ ಮುಂದೆ ನಿಲ್ಲೋಣ. ಈ ಪವಿತ್ರ ರಹಸ್ಯಗಳನ್ನು ಆಚರಿಸುವುದನ್ನು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೋ ನಡೆಯಿಂದಲೋ ನಡತೆಯಿಂದಲೋ ಕರ್ತವ್ಯ ಲೋಪದಿಂದಲೋ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು
ಯೌವನಸ್ಥರಿಗೆ ಶಾಂತಿ 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 ಶಾಂತಿ. ಪ್ರಭುದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರಿಗೆ ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್, ಆಮೆನ್, ಆಮೆನ್. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪವಿತ್ರ ನಾಮವನ್ನು ನಾವು ಸದಾ ಭಕ್ತಿಯಿಂದಲೂ ಪ್ರೀತಿಯಿಂದಲೂ ಸ್ಮರಿಸುವಂತೆ ಮಾಡಿರಿ. ಏಕೆಂದರೆ ನಿಮ್ಮ ಪ್ರೀತಿಯ ಬುನಾದಿಯ ಮೇಲೆ ದೃಢವಾಗಿರಿಸಿದವರಿಗೆ ನಿಮ್ಮ ಮಾರ್ಗದರ್ಶನದ ಕೊರತೆ ಎಂದಿಗೂ ಇಲ್ಲದಿರಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಅರಸರುಗಳ 2ನೇ ಗ್ರಂಥದಿಂದ ವಾಚನ. ಒಂದು ಸಾರಿ ಎಲೀಷನು ಶೂನೇಮಿಗೆ ಹೋದನು. ಅಲ್ಲಿ ಒಬ್ಬ ಶ್ರೀಮಂತ ಮಹಿಳೆ ಇದ್ದಳು. ಆಕೆ ಅವನನ್ನು ತನ್ನ ಮನೆಯಲ್ಲೇ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗವಾಗಿ ಹೋಗುವಾಗಲೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆ ಮಹಿಳೆ ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ವ್ಯಕ್ತಿ ಒಬ್ಬ ಸಂತನು ಹಾಗೂ ದೈವ ಪುರುಷನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಅದರಿಂದ ನಾವು ಅವನಿಗಾಗಿ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸೋಣ. ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿಗೆ ಬಂದಾಗಲೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಒಂದು ದಿನ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣಿವಾರಿಸಿಕೊಂಡನು. ಆಮೇಲೆ ಎಲೀಷನು ಗೆಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು ಎಂದು ಕೇಳಿದನು. ಅವನು ಆಕೆಗೆ, ಮಗನಲ್ಲ, ಗಂಡನು ಮುದುಕನಾಗಿದ್ದಾನೆ ಎಂದನು. ಇದನ್ನು ಕೇಳಿ ಎಲೀಷನು ಆ ಮಹಿಳೆಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಕರೆದನು.
ಆಕೆ ಬಂದು ಬಾಗಿಲಿನ ಹತ್ತಿರ ನಿಂತಳು. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವೆ ಎಂದನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನು, ನಿನ್ನ ಛಲ ಪ್ರೀತಿಯನು. ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನು, ನಿನ್ನ ಛಲ ಪ್ರೀತಿಯನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನು, ಸಾರುವೆನು ತಲತಲಾಂತರಕ್ಕೂ ನಿನ್ನ ಸತ್ಯತೆಯನು. ನಿನ್ನ ಛಲ ಪ್ರೀತಿ ಪ್ರಭು ನನಗೆ ಶಾಶ್ವತ ಸಿದ್ಧ, ನಿನ್ನ ಸತ್ಯತೆ ಆಗಸದಂತೆ ಸ್ಥಿರ ಸ್ಥಾಪಿತ. ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನು, ನಿನ್ನ ಛಲ ಪ್ರೀತಿಯನು. ಧನ್ಯರು ಪ್ರಭು ನಿನಗೆ ಜಯಕಾರ ಹಾಡುವವರು, ನಿನ್ನ ಮುಖದ ಪ್ರಕಾಶದೊಳವರು ನಡೆಯುವರು. ಆನಂದಿಸುವವರು ಸದಾ ನಿನ್ನ ನಾಮದಲ್ಲಿ, ಪ್ರವರ್ಧಿಸುವವರು ನಿನ್ನ ನ್ಯಾಯ ನೀತಿಯಲಿ. ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನು, ನಿನ್ನ ಛಲ ಪ್ರೀತಿಯನು. ಅವರ ಶಕ್ತಿ ಸಾಮರ್ಥ್ಯದ ಪ್ರತಿಭೆ ನಿನ್ನದೇ, ನಿನ್ನ ದಯೆಯಿಂದ ನಮಗೆ ಕೋಡು ಮೂಡಿದೆ. ಗುರಾಣಿಯಂತಿಹ ನಮ್ಮ ರಾಜನು ಪ್ರಭುವಿನವನೇ, ಇಸ್ರಾಯೇಲನ ಪರಮ ಪಾವನ ಸ್ವಾಮಿಗೆ ಸೇರಿದವನೇ. ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನು, ನಿನ್ನ ಛಲ ಪ್ರೀತಿಯನು. ಎರಡನೆಯ ವಾಚನ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಕ್ರಿಸ್ತ ಯೇಸುವಿನರಾಗಲು ದೀಕ್ಷಾ ಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾ ಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯಲಿ. ಹೀಗಿರಲಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾ ಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದುದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ. ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ಸತ್ತವರು. ಅವರು ಈಗ ಜೀವಿಸುವುದು ದೇವರಿಗಾಗಿಯೇ. ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು, ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah.
ನಿಮ್ಮ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ನಮ್ಮ ಹೃದಯವನ್ನು ತೆರೆಯಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ನನಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ನಿಮ್ಮನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ. ನನ್ನನ್ನು ಸ್ವಾಗತಿಸುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸ್ವಾಗತಿಸುತ್ತಾನೆ. ಪ್ರವಾದಿಯನ್ನು ಪ್ರವಾದಿ ಎಂದು ಸ್ವಾಗತಿಸುವವನು ಪ್ರವಾದಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಸತ್ಪುರುಷನನ್ನು ಸತ್ಪುರುಷನೆಂದು ಸ್ವಾಗತಿಸುವವನು ಸತ್ಪುರುಷನಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನು ನನ್ನ ಶಿಷ್ಯನೆಂದು ಕುಡಿಯಲು ಒಂದು ಲೋಟ ತಣ್ಣೀರನ್ನು ಕೊಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯದೆ ಹೋಗನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದ ನೆರಳಿನಲ್ಲಿ ನಾವು ಮೊದಲ ಮತ್ತು ಎರಡನೇ ವಾಚನವನ್ನು ಕೂಡ ಧ್ಯಾನಿಸಲು ಹೋಗಲಿದ್ದೇವೆ. ಇಂದಿನ ಶುಭ ಸಂದೇಶದ ಮುಖ್ಯ ಅಂಶಗಳನ್ನು ನೀವು ತೆಗೆದುಕೊಳ್ಳುವುದಾದರೆ ಈ 3 ಮುಖ್ಯ ಅಂಶಗಳನ್ನು ಇಲ್ಲಿ ನೀವು ತೆಗೆದುಕೊಳ್ಳಬಹುದು. ಮೊದಲನೇದಾಗಿ ಪ್ರೀತಿ, ಎರಡನೇದಾಗಿ ಶಿಲುಬೆ, ಮೂರನೇದಾಗಿ ಸ್ವಾಗತ. ಪ್ರೀತಿ, ಶಿಲುಬೆ ಮತ್ತು ಸ್ವಾಗತ, ಇವುಗಳ ಕುರಿತು ಯೇಸು ನಮಗೆ ಪ್ರಬೋಧನೆಯನ್ನು ಕೊಡುತ್ತಾ ಇದ್ದಾರೆ. ಈ ಮೊದಲ ಅಂಶ ಪ್ರೀತಿ, ಇದನ್ನೇ ನಾವು ನೋಡುತ್ತೀವಿ ಎರಡನೇ ವಾಚನದಲ್ಲಿ. ದೇವರ ಪ್ರೀತಿ ಎಂತಹುದು ಎಂಬುದಾಗಿ, ಜೀವ ಕೊಡುವ ಪ್ರೀತಿ ದೇವರ ಪ್ರೀತಿಯಾಗಿದೆ. ನೋಡಿ, ಇಲ್ಲಿ ಯೇಸು ಸ್ವಾಮಿ ನಮಗೆ ಹೇಳ್ತಾರೆ, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ಅಂದ್ರೆ ಅರ್ಥ ಏನು? ನಿಮಗೆ ಉದಾಹರಣೆ ಕೊಡುವುದಾದರೆ, ನನ್ನ ಒಬ್ಬ ಮಿತ್ರ, ಅವನು ಗಲ್ಫ್ ದೇಶದಲ್ಲಿ ಇದ್ದ. ಅವನಿಗೆ 2 ಮಕ್ಕಳಿದ್ರು. ಆ ದೇಶದಲ್ಲಿ ಚಿಕ್ಕಂದಿನಿಂದ ಅವರು ಬೆಳೆದ್ರು. ಬೆಳೆದಾದ ಮೇಲೆ ಆ ದೊಡ್ಡ ಮಗ ಉನ್ನತ ವ್ಯಾಸಂಗಕ್ಕಾಗಿ ಭಾರತಕ್ಕೆ ಬಂದ, ಬೆಂಗಳೂರಿಗೆ ಬಂದ. ಅವರು ಆ ತಂದೆ ಮತ್ತು ಆ ತಾಯಿ ತುಂಬಾ ಪ್ರಾರ್ಥನೆಯಲ್ಲಿದ್ದಾರೆ. ಅವರಿಗೆ ಎಷ್ಟೊಂದು ವಿಶ್ವಾಸ, ಎಷ್ಟೊಂದು ಭರವಸೆ, ಎಷ್ಟೊಂದು ಭಕ್ತಿ ಅಂದ್ರೆ, ನಾನು ಅನೇಕ ಬಾರಿ ಭೇಟಿ ಮಾಡುವಾಗಲೂ ನನ್ನ ಮೇಲೆ ಅವರಿಗೆ ಅಪಾರ ಪ್ರೀತಿ. ಆ ಕುಟುಂಬಕ್ಕೆ ಬಂದ ಯಾರು ಗುರುಗಳು ಇರಬಹುದು, ಅವರಿಗೆ ತುಂಬಾ ಪ್ರೀತಿ. ಅವರು ಮನೆಗೆ ಕರೆಯದೆ ಯಾರನ್ನು ಕಳುಹಿಸುತ್ತಿರಲಿಲ್ಲ. ಮತ್ತೆ ಅವರ ಮನೆಯಲ್ಲೂ ಕೂಡ ಯಾವಾಗಲೂ ಮಧ್ಯಾಹ್ನದ ಹೊತ್ತಿಗೆ, ಸಾಯಂಕಾಲದ ಹೊತ್ತಿಗೆ ಪ್ರಾರ್ಥನೆ ಕೂಡ ಮಾಡುತ್ತಿದ್ದರು. ಜಾಸ್ತಿ ಅವರು ಓದಲಿಲ್ಲ. ಗಂಡ ಬಿಸ್ನೆಸ್ ವ್ಯಾಪಾರ ಮಾಡುತ್ತಿದ್ದ. ಕಿರಿಮಗ ಅವರೊಟ್ಟಿಗೆ ಇದ್ದ. ಈ ಹಿರಿಮಗ ಇಂಜಿನಿಯರಿಂಗ್ ಕಲಿಯಲು ಅಂತೇಳಿ ಬಂದಿದ್ದ. ರಜೆಯಲ್ಲಿ ಅವನು ಹೋಗ್ತಿದ್ದ, ಅಪ್ಪ ಅಮ್ಮನನ್ನು ಭೇಟಿ ಮಾಡ್ತಿದ್ದ.
ಒಂದು ದಿನ ಈ ಅಪ್ಪ ಸುಮಾರು ಮಧ್ಯಾಹ್ನದ ವೇಳೆಗೆ ಆತನಿಗೆ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ರಿಂಗ್ ಆಗ್ತಾ ಇದೆ, ಆದರೆ ಫೋನ್ ಯಾರು ತೆಗೀತಾ ಇಲ್ಲ. ಆ ತಕ್ಷಣ ಈ ಕಡೆಯಿಂದ, ಬೆಂಗಳೂರಿನ ಕಡೆಯಿಂದ ಫೋನ್ ಅನ್ನು ಒಬ್ಬರು ಎತ್ತುಕೊಳ್ತಾರೆ ಮತ್ತು ಅವರು ಆ ಫೋನಿನಲ್ಲಿ ತನ್ನ ತಂದೆ ಮಾಡಿದ ಆ ಫೋನ್, ಅವರು ಮಗನಿಗಾಗಿ ಮಾಡಿದ ಫೋನ್ ಅನ್ನು ಎತ್ತಾರೆ, ಮಾತಾಡ್ತಾರೆ. ಇವರು ಕೇಳ್ತಾರೆ, ಯಾರು ಮಾತನಾಡುವುದು? ನಾನು ಇಂಥವರ ತಂದೆ. ಆವಾಗ ಆ ಬದಿಯಿಂದ ಮಾತಾಡುತ್ತಿದ್ದವರು ಇನ್ಸ್ಪೆಕ್ಟರ್. ಅವರು ಹೇಳಿದ್ರು, ಈಗ ತಾನೇ ಬಸ್ಸಿಗೆ ಬೈಕ್ ಹೊಡೆದು ಈ ವ್ಯಕ್ತಿ ಇಲ್ಲಿ ಸ್ಪಾಟ್ ಡೆತ್ ಆಗಿದ್ದಾನೆ. ಅವನ ಫೋನ್ ರಿಂಗ್ ಆಗ್ತಾ ಇತ್ತು, ಅದನ್ನು ನಾನು ಎತ್ತಿಕೊಂಡೆ. ನೋಡಿ, ಎಂತ ಒಂದು ಆಘಾತ, ಎಂತ ಒಂದು ಶಾಕಿಂಗ್ ನ್ಯೂಸ್ ಅಪ್ಪನಿಗೆ ಆಯಿತು. ಅವನು ಮೃತ್ಯು ಹೊಂದಿದ ಸಮಯದಲ್ಲಿ ಫೋನ್ ಬಂತು. ಆಮೇಲೆ ಶವವನ್ನು ಆಸ್ಪತ್ರೆಗೆ ಕೊಂಡೋದ್ರು. ತದನಂತರ ಅವರ ಶವ ಸಂಸ್ಕಾರ ದಿನ ಅವರ ಧರ್ಮ ಕೇಂದ್ರದಲ್ಲಿ ಈ ಒಂದು ಆಘಾತ, ತನ್ನ ಮಗನನ್ನು ಈ ರೀತಿಯಾಗಿ ಕಳೆದುಕೊಂಡ ತಂದೆ ಮತ್ತು ತಾಯಿ, ಇಬ್ಬರೇ ಮಕ್ಕಳು. ನಾವು ಪ್ರಶ್ನೆ ಕೇಳಬಹುದು, ಯಾಕೆ ಹೀಗಾಯಿತು? ಪ್ರಾರ್ಥನೆಯಲ್ಲಿದ್ರು, ಪ್ರಾರ್ಥನೆ ಮಾಡುವಾಗ ಯಾಕೆ ಅವಘಡಗಳು ನಡೆಯಿತು? ಕೆಲವು ಪ್ರಶ್ನೆಗಳಿಗೆ ನಮ್ಮಲ್ಲಿ ಉತ್ತರವಿಲ್ಲ. ಇದಕ್ಕೆ ನಾವು ರಹಸ್ಯ ಅನ್ಬಹುದು. ತುಂಬಾ ಜನ ಗುರುಗಳು ಅವರ ಆ ಮಗನ ಶವ ಸಂಸ್ಕಾರಕ್ಕೆ ಬಂದಿದ್ರು. ಎಲ್ಲ ಬಲಿಪೂಜೆ ಎಲ್ಲ ಮುಗಿಯಿತು. ಇನ್ನೇನು ಆತನ ಶವವನ್ನು ಸಮಾಧಿಗೆ ಕೊಂಡೋಗ್ಬೇಕು, ಮೃತ ಶರೀರವನ್ನು. ಆ ಸಂದರ್ಭದಲ್ಲಿ ಕೊನೆಗೆ ಪರಮ ಪ್ರಸಾದದ ಪ್ರಾರ್ಥನೆ ಆದ ಮೇಲೆ ಒಂದು ಶ್ರದ್ಧಾಂಜಲಿ ಹೇಳುವ ವಾಡಿಕೆ ಇದೆ. ಈ ಇಬ್ಬರು ದಂಪತಿಗಳು, ಪತಿ ಮತ್ತು ಪತ್ನಿ ಇಬ್ಬರು ದಂಪತಿಗಳು ಮೈಕ್ ಹತ್ರ ಬಂದು ಹೇಳಿದ್ರು. ಬಂದು ಅವರು ಹೇಳಿದ ಮಾತು, ಪ್ರೈಸ್ ದ ಲಾರ್ಡ್. ನಾವು ಇಂದು ದೇವರನ್ನು ಸ್ತುತಿಸುತ್ತೇವೆ, ಏಕೆಂದರೆ ಈ ಮಗನನ್ನು ನಮಗೆ ದೇವರು ಕೊಟ್ಟರು. ಈ ಮಗನನ್ನು ದೇವರು ಇವತ್ತು ವಾಪಸ್ ಕೊಂಡೋಗಿದ್ದಾರೆ. ಜೀವ ನಮ್ಮ ಕೈಯಲ್ಲಿಲ್ಲ, ಅವಘಡ ಸಂಭವಿಸಿದೆ. ನಾವು ದೇವರನ್ನು ದೂಷಿಸುವುದಿಲ್ಲ, ಏಕೆಂದರೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ನನ್ನ ಮಗನನ್ನು ಪ್ರೀತಿಸುತ್ತಾರೆ. ಆದ್ದರಿಂದ ನಾವು ದೇವರಿಗೆ ಸ್ತುತಿ ಸಲ್ಲಿಸೋಣ ಅಂತೇಳಿ ಎರಡು ಕರಗಳನ್ನು ಮೇಲೆತ್ತಿ ದೇವರನ್ನು ಕೊಂಡಾಡಿದರು, ಸ್ತುತಿಸಿದರು. ಆತ್ಮೀಯರೇ, ಖಂಡಿತವಾಗಿಯೂ ಇವರ ಪ್ರಾರ್ಥನೆಯಲ್ಲಿ ಯೇಸುವಿನ ಪುನರುತ್ಥಾನದ ಬಗ್ಗೆ, ಯೇಸುವಿನ ಪ್ರೀತಿಯ ಬಗ್ಗೆ ಇವರಿಗೆ ಆಳವಾದ ಅನುಭವವಿತ್ತು ಎಂದರೆ ತಪ್ಪಾಗಲಾರದು. ಥೆಸಲೋನಿಕಕ್ಕೆ ಬರೆದ ಪತ್ರಿಕೆಯಲ್ಲಿ ಸಂತ ಪೌಲರು ಹೇಳ್ತಾರೆ, ನಾವು ಭರವಸೆ ಇಲ್ಲದಂತೆ ಆಳಬಾರದು, ನಂಬಿಕೆ ಇಲ್ಲದಂತೆ ಆಳಬಾರದು. ಇವತ್ತು ಕೂಡ ನಮಗೆ ಅವಘಡಗಳು, ಹೇಗೆ ಮರಣಾಂತಿಕ ರೋಗಗಳು, ಈ ಕೋವಿಡ್ ಒಂದು ಭಯಾನಕ ರೋಗದಂತೆ ಕಾಡ್ತಾ ಇರುವ ಸೋಂಕು, ಕೆಲವರು ಉಳಿಯುತ್ತಾರೆ, ಕೆಲವರು ಸಾಯುತ್ತಾರೆ. ಆದ್ರೆ ನಾವು ಇಲ್ಲಿ ತೆಗೆದುಕೊಳ್ಳಬೇಕಾದ ಸಂದೇಶ ಏನು? ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು, ತಾಯಿಯನ್ನು ಅಥವಾ ಮಗನನ್ನು, ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ಈಗ ಕೆಲವರು ಏನ್ ಮಾಡ್ತಾರೆ, ಸಾವು ಬಂದಾಗ ಅಯ್ಯೋ ಸಾವು ಬೇಡಪ್ಪ ಅಂತ, ದೇವ್ರು ಬೇಡವಾ ನಿನ್ಗೆ? ನನ್ನನ್ನು ಪ್ರೀತಿಸುವವನು, ನಮ್ಮ ಮೊದಲ ಗುರಿ ಏನಂದ್ರೆ ನಾವು ದೇವರನ್ನು ಪ್ರೀತಿಸಬೇಕು. ಯಾಕೆ ಪ್ರೀತಿಸಬೇಕಂದ್ರೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ, ಅವರು ನಮ್ಮನ್ನು ಕಳಿಸಿದ್ದಾರೆ. ನಾವು ಭಯ ಪಡಬಾರ್ದು. ಈ ಪ್ರೀತಿಯಲ್ಲಿ ಭಯ ಇಲ್ಲ. ಯೇಸು ತಮ್ಮನ್ನೇ ತಾವು ಅರ್ಪಿಸುವಾಗ ಭಯ ಪಡಲಿಲ್ಲ. ಇವತ್ತು ನಮ್ಮನ್ನು ಆವರಿಸಿರುವ ಶ್ರೇಷ್ಠವಾದ ಒಂದು ರೋಗ ಏನಂದ್ರೆ ಭಯ. ಈ ಭಯದಿಂದ ನಮಗೆ ಪ್ರೀತಿಸಲು ಆಗ್ತಾ ಇಲ್ಲ. ಈ ಭಯದಿಂದ ನಮಗೆ ನಂಬಿಕೆ, ಯಾರಲ್ಲಿ ನಂಬಿಕೆ ಇಡಬೇಕಂತ ಗೊತ್ತಾಗ್ತಾ ಇಲ್ಲ. ನಾವೆಲ್ಲ ರೀತಿಯಲ್ಲಿ ಸಂಶಯಕ್ಕೊಳಗಾಗ್ತೀವಿ, ಅನುಮಾನಕ್ಕೊಳಗಾಗ್ತೀವಿ, ಅಥವಾ ಎಲ್ಲರನ್ನು ಒಂದು ಅನುಮಾನದ ದೃಷ್ಟಿಯಲ್ಲಿ ನೋಡ್ತೀವಿ. ಆ ರೀತಿಯಲ್ಲಿ ಜೀವಿಸಿದ್ರೆ ಈ ಲೋಕದಲ್ಲಿ ನಾವು ಜೀವಿಸಲು ಅಸಾಧ್ಯ. ಈ ಪ್ರೀತಿ ಸಮಸ್ತ ಭೀತಿಯನ್ನು ಬಂಧಿಸುತ್ತದೆ, ಸಮಸ್ತವನ್ನು ಹೋಗಲಾಡಿಸುತ್ತದೆ. ಅದಕ್ಕೆ ಯೇಸು ಹೇಳ್ತಾರೆ, ಯೇಸುವಿನ ಮೇಲೆ ಪ್ರೀತಿ ಬಂದ್ರೆ, ಸುವಾರ್ತೆಯ ಮೇಲೆ ಪ್ರೀತಿ ಬಂದ್ರೆ ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ಅದಕ್ಕಾಗಿ ಪ್ರೇಷಿತರು, ಈ ಪ್ರವಾದಿಗಳು ನಾವು ನೋಡ್ತೀವಿ, ಈ ರಕ್ತ ಸಾಕ್ಷಿಗಳು, ಅವರಲ್ಲಿ ಒಂದೇ ಇತ್ತು ಯೇಸುವಿನ ಪ್ರೀತಿ. ಮತ್ತು ಯೇಸು ಎರಡನೆಯ ವಾಕ್ಯ ಇಲ್ಲಿ ನಮಗೆ ಮಾತು ಹೇಳ್ತಾರೆ, ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲ. ಒಂದು, ನನ್ನನ್ನು
ಪ್ರೀತಿಸದವನು ಎರಡನೇದು ಶಿಲುಬೆಯನ್ನು ಹೊತ್ತು. ಏನು ಶಿಲುಬೆ? ನಮ್ಮ ಜೀವನದಲ್ಲಿ ಕಷ್ಟಗಳಿವೆ, ರೋಗಗಳಿವೆ, ನೋವುಗಳಿವೆ, ನಿರಾಶೆಗಳಿವೆ, ಚಿಂತೆಗಳಿವೆ, ಬೇರೆಗಳಿವೆ, ಎಲ್ಲ ಇವೆ. ಇದೆಲ್ಲ ನಮ್ಮ ಜೀವನದ ಅವಿಭಾಜ್ಯ ಅಂಗ. ಅದಕ್ಕಾಗಿ ಆತ್ಮೀಯರೇ, ಇದನ್ನು ನಾವು ಹೇಗೆ ನಿಭಾಯಿಸಬೇಕು ಅದು ಶಕ್ತಿ ದೇವರು ಕೊಡ್ತಾರೆ. ಅದಕ್ಕಾಗಿ ಶಿಲುಬೆ ನಮಗೆ ಬರುವ ಕಷ್ಟ ಕಾರ್ಪಣ್ಯಗಳನ್ನು ನಾವು ಯೇಸುವಿನ ಜೊತೆಗೆ ಹೋಗಬೇಕು, ಅವುಗಳನ್ನು ಹೊತ್ತು ಹೋಗಬೇಕು. ಕಾರಣ ಆ ದೊಡ್ಡ ಶಿಲುಬೆಯನ್ನು ಯೇಸು ತಗೊಂಡಿದ್ದಾರೆ. ನಮ್ಮ ಚಿಕ್ಕ ಪುಟ್ಟ ಶಿಲುಬೆಗಳನ್ನು ಅಂದ್ರೆ ಕಷ್ಟ, ಹಿಂಸೆ, ನೋವುಗಳನ್ನು, ಅದಕ್ಕೆ ನಾವು ಆಡ್ತೀವಿ ಅಲ್ವಾ, ಮುಂದೆ ಹೋಗುವೇನು ನನ್ನ ಯೇಸುವಿನೊಂದಿಗೆ, ಹಿಂದೆ ನೋಡದೆ ನಾನು ಹೋಗುವೆನು. ಏಕೆಂದರೆ ಕಷ್ಟ, ಸಂಕಟ, ಹಿಂಸೆ ಬಂದಾಗ್ಯೂ ನನ್ನ ಯೇಸು ನನ್ನ ಜೊತೆಗಿದ್ದಾರೆ. ಆ ನಿರೀಕ್ಷಣ, ಕನ್ಫರ್ಮೇಶನ್ ಮತ್ತು ಆ ಮನವರಿಕೆ ನಮ್ಮಲ್ಲಿ ಇರಬೇಕು. ಆವಾಗ ನಾವು ಜಯಶಾಲಿಗಳಾಗ್ತೀವಿ. ಮುಂದೆ ಒಂದು ಮಾತು ಹೇಳ್ತಾರೆ ಯೇಸು, ನನಗೋಸ್ಕರ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡುತ್ತಾನೆ. ನೋಡಿ, ಯೇಸುವಿಗೋಸ್ಕರ ನಮ್ಮ ಪ್ರಾಣ. ಅದಕ್ಕಾಗಿ ನಾವು ವಿಶ್ವಾಸದಲ್ಲಿ ಬಾಳುವಾಗ, ವಿಶ್ವಾಸದಲ್ಲಿ ಜೀವಿಸುವಾಗ ಯೇಸುವಿನಲ್ಲಿ ನಾವು ಜೀವಿಸುತ್ತೇವೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ನಿಟ್ಟಿನಲ್ಲಿ ಯೇಸು ನಮಗೆ ತೋರಿಸಿದ ಪ್ರೀತಿಯನ್ನು ಮತ್ತು ಯೇಸುವಿನ ಆ ಶಿಲುಬೆ ಮರಣವನ್ನು ಸಂತ ಪೌಲ ಬಹಳ ಸುಂದರವಾಗಿ 2ನೇ ವಾಚನದಲ್ಲಿ ಚಿತ್ರಿಸುತ್ತಾನೆ. ಆತ ಹೇಳುತ್ತಾನೆ, ಸಹೋದರರೇ, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ. ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ. ಹೀಗಿರಲಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ನೋಡಿ, ನಮ್ಮ ಸಮಾಧಿ ಮುಗಿದಿದೆ, ಇನ್ನೊಂದು ನಮ್ಮ ಈ ದೇಹ ಮಾತ್ರ ಕೊಂಡೋಗುವುದು ಅಷ್ಟೇ. ಎಲ್ಲಿ? ದೀಕ್ಷಾಸ್ನಾನದಲ್ಲಿ ನಾವು ಆ ನೀರಿನಲ್ಲಿ, ಯೇಸುವಿನ ದೀಕ್ಷಾಸ್ನಾನದಲ್ಲಿ ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ನಮ್ಮ ಜನ್ಮ ಪಾಪಕ್ಕೆ ನಾವು ಸತ್ತು ಹೋಗಿದ್ದೀವಿ. ನಾವು ಹೊಸ ಸೃಷ್ಟಿಗಳಾಗಿದ್ದೀವಿ. ಒಬ್ಬ ಯೇಸುವಿನಲ್ಲಿ ನೂತನ ಸೃಷ್ಟಿಯಾಗುತ್ತಾನೆ ಅಂದರೆ ಇದು ಅರ್ಥ. ಆದುದರಿಂದ ತಂದೆಯ ಮಹಿಮಾ ಶಕ್ತಿಯಿಂದ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಈಗ ನಾವು ಹೊಸ ಜೀವ, ಈ ನವಜೀವ ಯೇಸುವಿನಲ್ಲಿ ಬಾಳುತ್ತೇವೆ. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಇದೇ ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದುದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವಿಲ್ಲ. ಯೇಸುವನ್ನು ನಂಬುವವರಿಗೆ ಸಾವಿಗೆ ಅಧಿಕಾರವಿಲ್ಲ. ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ಸತ್ತವರು. ಅವರು ಈಗ ಜೀವಿಸುವುದು ದೇವರಿಗಾಗಿಯೇ. ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ. ಈಗ ನಮ್ಮ ಬಾಳು ಕ್ರಿಸ್ತನಿಗಾಗಿ. ಇದು ಕ್ರಿಸ್ತ ಕೇಂದ್ರಿತ ಬಾಳಾಗಿದೆ. ಅಂದರೆ ನಾವು ಸ್ನಾನ ದೀಕ್ಷೆಯಲ್ಲಿ ಯೇಸುವಿನವರಾಗಿದ್ದೀವಿ. ಆದ್ದರಿಂದ ಯೇಸುವಿನೊಟ್ಟಿಗೆ ನಾವು ಜೀವಿಸ್ತಾ ಇದ್ದೀವಿ. ಆದ್ದರಿಂದ ನಾವು ಮರಣಕ್ಕೆ ಹೆದರಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ. ಏಕೆಂದರೆ ಯೇಸು ನಮ್ಮೊಡನೆ ಇದ್ದಾರೆ. ಅದನ್ನೇ ಸಂತ ಪೌಲ ಹೇಳ್ತಾನೆ, ನನಗೆ ಬಾಳುವುದು ಅಂದರೆ ಯೇಸು, ನಾನು ಸತ್ತರೂ ಯೇಸುವಿನೊಂದಿಗೆ ಇರುತ್ತೀನಿ ಎಂಬ ಒಂದು ಮಾತು. ಮೂರನೇದಾಗಿ ಸ್ವಾಗತ. ಯೇಸು ಹೇಳುತ್ತಾರೆ, ನಿಮ್ಮನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ, ನನ್ನನ್ನು ಸ್ವಾಗತಿಸುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸ್ವಾಗತಿಸುತ್ತಾನೆ. ನೋಡಿ, ಪ್ರವಾದಿಯನ್ನು ಸ್ವಾಗತಿಸುವವನು ಪ್ರವಾದಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಸತ್ಪುರುಷನನ್ನು ಸತ್ಪುರುಷನೆಂದು ಸ್ವಾಗತಿಸುವವನು ಸತ್ಪುರುಷನಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ನಾವು ಸೇವಕರನ್ನು, ಸುವಾರ್ತಿಕರನ್ನು ಸ್ವಾಗತಿಸುತ್ತೇವೆ. ನಾವು ಸಂತ ಭಕ್ತರನ್ನು ಗೌರವಿಸುತ್ತೇವೆ, ಏಕೆಂದ್ರೆ ಅವರು ಸತ್ಪುರುಷರು. ಬೈಬಲ್ ಹೇಳುತ್ತೆ ಸತ್ಪುರುಷ ಅಂದ್ರೆ ಸಂತ. ಅವರನ್ನು ಗೌರವಿಸುವವನು ನನ್ನನ್ನು ಗೌರವಿಸುತ್ತಾನೆ, ಅವರನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ. ಆದ್ದರಿಂದ ಈ ಚಿಕ್ಕವರಲ್ಲಿ ಅಂದರೆ ನನ್ನ ಸೇವಕರಲ್ಲಿ ಒಬ್ಬನಿಗೆ ಒಂದು ಲೋಟ ನೀವು ನೀರನ್ನು, ತಣ್ಣೀರನ್ನು ಕೊಟ್ಟರೂ ಅದಕ್ಕೆ ಪ್ರತಿಫಲ ನೀವು ಪಡೆಯದೆ ಹೋಗಲೇ ಇರುವಿರಿ. ನೀವು ಅಂದ್ರೆ ಪ್ರತಿಫಲವನ್ನು ಪಡೆಯುವಿರಿ. ಅಂದ್ರೆ ಇದರ ಅರ್ಥ ಏನು? ಇವತ್ತಿನ ಮೊದಲನೇ ವಾಚನ ನಾವು ನೋಡಿದ್ದೇ ಆದರೆ ಆ ಸ್ವಾಗತದ ಬಗ್ಗೆ, ಸತ್ಪುರುಷನ ಬಗ್ಗೆ ನಮಗೆ ಮೊದಲನೇ ವಾಚನ ಹೇಳುತ್ತೆ. ಮೊದಲನೇ ವಾಚನ ಅರಸರುಗಳ 2ನೇ ಗ್ರಂಥದಿಂದ. ಒಂದು ಸಾರಿ ಎಲೀಷನು ಶುನೇಮಿಗೆ ಹೋದನು. ಅಲ್ಲಿ ಒಬ್ಬ ಶ್ರೀಮಂತ ಮಹಿಳೆ ಇದ್ದಳು. ಆಕೆ ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗವಾಗಿ ಹೋಗುವಾಗಲೆಲ್ಲ ಆ ಮನೆಯಲ್ಲಿ ಊಟ ಮಾಡುತ್ತಿದ್ದನು.
ಎಲಿಯನ ನಂತರ ಸುವಾರ್ತೆಯ ಕಾರ್ಯ, ಪ್ರವಾದನೆಯ ಕಾರ್ಯ ಎಲೀಷನಿಗೆ ಸಿಕ್ತು. ಈಗ ಎಲೀಷನು ಆ ಮನೆಗೆ ಹೋಗಿಲ್ಲ. ಈ ಮಹಿಳೆಯ ಒಳ್ಳೆಯತನ ನೋಡಿ ಆಕೆ ಆತನನ್ನು ಗುರುತಿಸಿ ಒಬ್ಬ ಮಹಾಪುರುಷ, ಸತ್ಪುರುಷ ಅಂತೇಳಿ ಆತನಿಗೆ ಮನೆಯಲ್ಲಿ ಊಟ ಕೊಡುತ್ತಿದ್ದಳು. ಆಕೆಯ ಮತ್ತೆ ಮುಂದೆ ಆ ಒಳ್ಳೆಯತನವನ್ನು ತೋರಿಸ್ತಾಳೆ. ಆ ಮಹಿಳೆ ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಈ ವ್ಯಕ್ತಿ ಒಬ್ಬ ಸಂತನು ಅಥವಾ ದೈವ ಪುರುಷನು ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗಾಗಿ ಮಾಳಿಗೆ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸೋಣ, ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪ, ಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿಗೆ ಬಂದಾಗಲೆಲ್ಲ ಅದರಲ್ಲಿ ವಾಸ ಮಾಡಲಿ. ನೋಡಿ, ಇದು ಆಕೆಯ ಒಳ್ಳೆಯತನ. ಆ ಪ್ರವಾದಿಗೆ ಕೊಡುವ ಗೌರವ, ಆ ಸತ್ಪುರುಷನಿಗೆ ಕೊಟ್ಟ ಗೌರವ, ಸ್ವಾಗತ ಆಕೆಗೆ ಆಶೀರ್ವಾದವಾಗುತ್ತೆ. ಹೇಗೆ? ಒಂದು ದಿನ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆ ಒಳಗೆ ಪ್ರವೇಶಿಸಿ ಅನಿವಾರಿಸಿಕೊಂಡು ಆಮೇಲೆ ಎಲೀಷನು ಗೆಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರವನ್ನು ಮಾಡಬಹುದು, ಯಾವ ಉಪಕಾರ ಈ ಮಹಿಳೆಗೆ ಮಾಡಬಹುದು ಎಂದು ಕೇಳಿದನು. ಅವನು ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ, ಈಗ ಮಕ್ಕಳ ಭಾಗ್ಯವಿಲ್ಲ, ಆಕೆ ಬಂಜಿ ಆಗಿದ್ದಾಳೆ ಎಂದನು. ಇದನ್ನು ಕೇಳಿ ಎಲೀಷನು ಆ ಮಹಿಳೆಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ನೋಡಿ, ಸತ್ಪುರುಷನಿಗೆ ಗೌರವ ಕೊಟ್ಟಾಗ, ಪ್ರವಾದಿಗೆ ಗೌರವ ಕೊಟ್ಟಾಗ ಏನು ಆಶೀರ್ವಾದ ಸಿಗುತ್ತೆ. ಅವನು ಹೋಗಿ ಆಕೆಯನ್ನು ಕರೆದನು. ಆಕೆ ಬಂದು ಬಾಗಿಲಿನ ಹತ್ತಿರ ನಿಂತಳು. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವೆ ಎಂದನು. ನೋಡಿ, ಆ ಪ್ರವಾದನೆ, ಏಕೆಂದ್ರೆ ದೇವರ ಪುರುಷ ಹೇಳಿದ ಮಾತು ನೆರವೇರಿಯೇ ತೀರುತ್ತೆ. ಆಕೆಗೆ ಸಂತಾನ ಭಾಗ್ಯ. ಆಕೆ ಮಾಡಿದ ಒಳ್ಳೆಯ ಕಾರ್ಯಕ್ಕೆ ಒಂದು ಗ್ಲಾಸ್ ತಣ್ಣೀರು ಕೊಟ್ಟರು, ಲೋಟ ನೀರು ಕೊಟ್ಟರು, ಆಶೀರ್ವಾದ ಅಂದಿದ್ದು ನೋಡಿ, ಆಶೀರ್ವಾದ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಸತ್ಪುರುಷರನ್ನು ಗೌರವಿಸುತ್ತೇವೆ ಅಥವಾ ಪ್ರವಾದಿಗಳನ್ನು ಸನ್ಮಾನಿಸುತ್ತೇವೆ ಅಥವಾ ಗುರು, ಧಾರ್ಮಿಕ ಸಹೋದರ ಸಹೋದರಿಯರನ್ನು ಕೂಡ ಸುವಾರ್ತಿಕರನ್ನು ನಾವು ಗೌರವಿಸುತ್ತೇವೆ. ಅದರಲ್ಲಿ ನಮಗೆ ಆಶೀರ್ವಾದವಿದೆ ಎಂಬುದಾಗಿ ಯೇಸು ಹೇಳುತ್ತಾರೆ. ಆದ್ದರಿಂದ ನಾವು ಈ ನಮ್ಮ ಆದರವನ್ನು ಅಂದರೆ ಇತರನ್ನು ನಾವು ಸ್ವಾಗತಿಸುವ ಜೀವನವನ್ನು, ಆತ್ಮೀಯತೆಯನ್ನು ನಾವು ಕಳೆದುಕೊಳ್ಳಬಾರದು ಎಂಬ ಒಂದು ಸಂದೇಶವು ಕೂಡ ಯೇಸು ಕೊಡುತ್ತಾರೆ. ಈ ದಿನಗಳಲ್ಲಿ ಟೀಕೆ ಟಿಪ್ಪಣಿಗಳು ಜಾಸ್ತಿ ಆಗುವುದನ್ನು ನಾವು ನೋಡ್ತೀವಿ. ನಕಾರಾತ್ಮಕವಾಗಿ ಮನಸ್ಸಿನಲ್ಲಿ ವಿಷ ತುಂಬುವವರು ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ನಾವು ಅದನ್ನು ಹಿಂಬಾಲಿಸದೆ, ಕಿವಿಗೊಡದೆ, ಯೇಸುವಿನ ಮಾತುಗಳಿಗೆ ಕಿವಿಗೊಟ್ಟು ಯೇಸುವನ್ನು ಪ್ರೀತಿಸೋಣ, ಸುವಾರ್ತೆಯನ್ನು ಪ್ರೀತಿಸೋಣ, ಧರ್ಮ ಸಭೆಯನ್ನು ಪ್ರೀತಿಸೋಣ, ಸಂಸ್ಕಾರಗಳನ್ನು ಪ್ರೀತಿಸೋಣ, ಈ ನಮ್ಮ 10 ಆಜ್ಞೆಗಳನ್ನು ಪ್ರೀತಿಸೋಣ, ಹಾಗೂ ದೇವರ ವಾಕ್ಯದಲ್ಲಿ ನಾವು ಬಲಶಾಲಿಯಾಗಿ ಜೀವಿಸೋಣ. ಈ ಕೋವಿಡ್-19 ಈ ಒಂದು ಸೋಂಕಿನಿಂದ ನಾವು ಜಯಶಾಲಿಯಾಗುತ್ತೀವಿ. ನಾವು, ನಮ್ಮ ಕುಟುಂಬಗಳು ಭಯಪಡದೆ, ಯಾರಿಗೂ ಏನು ಕೆಟ್ಟದನ್ನು ಬಯಸದೆ ಒಳ್ಳೆಯ ಜೀವನ ನಮ್ಮದಾಗಲಿ, ಹಾಗೂ ಈ ಸುವಾರ್ತೆ ಇವತ್ತು ನಮ್ಮಲ್ಲಿ ಆಶೀರ್ವಾದವಾಗಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಖಂಡಿತವಾಗಿಯೂ ಈ ಮಾತುಗಳು ನಮಗೆ ಇವತ್ತು ಇನ್ನೂ ಹೆಚ್ಚು ಯೇಸುವನ್ನು ಪ್ರೀತಿಸಲು, ನಮ್ಮ ಶಿಲುಬೆಯನ್ನು ಹೊತ್ತು ಮುನ್ನಡೆಯಲು ಮತ್ತು ಮಹಾಪುರುಷರನ್ನು ಸ್ವಾಗತಿಸಿ ಪ್ರಾರ್ಥಿಸಲು ಕೂಡ ನಮಗೆ ದೇವರು ಕರುಣೆ ತೋರಲಿ ಎಂಬುದಾಗಿ ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಹೃದಯದ ಮೇಲಿಟ್ಟು ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ಶ್ರೇಷ್ಠ ಪ್ರೀತಿಯನ್ನು ನೀವು ತೋರಿಸಿದ್ದು ಪ್ರಭು ಯೇಸುವಿನಲ್ಲಿ. ನೀವು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದ್ದೀರೆಂದರೆ ನಿಮ್ಮ ಏಕಕುಮಾರ ಯೇಸುವನ್ನೇ ನಮಗೆ ದಯಪಾಲಿಸಿದಿರಿ. ಇದು ಆ ಪ್ರೀತಿಯ ಸಂಕೇತವೇ ಈ ಪರಮ ಪ್ರಸಾದ. ಈ ದೇವರ ವಾಕ್ಯವನ್ನು ಆಲಿಸಿದ ನಾವು ಪರಮ ಪ್ರಸಾದವನ್ನು ಅರ್ಪಿಸುತ್ತಿರುವ ನಮ್ಮ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಈ ದಿನಗಳಲ್ಲಿ ನಮಗೆ ದೇವಾಲಯಗಳಿಗೆ ಹೋಗಲು ಆಗ್ತಾ ಇಲ್ಲ. ಈ ಒಂದು ಕಾಯಿಲೆ, ಈ ಒಂದು ಸೋಂಕು ಎಲ್ಲಾ ಕಡೆ ಹಬ್ಬುತ್ತಾ ಇರುವ ಸಂದರ್ಭದಲ್ಲಿ ನಮಗೆ ಚೈತನ್ಯ, ನಮಗೆ ಸಾಂತ್ವನವನ್ನು ದಯಪಾಲಿಸಿರಿ. ಎಲ್ಲಾ ಕೇಡುಗಳಿಂದ ವಿಶ್ವವನ್ನು ರಕ್ಷಿಸಿರಿ. ಇದು ನಾನು ಈ ಪ್ರಾರ್ಥಿಸುವ ಈ ಪ್ರಾರ್ಥನೆ ಪ್ರತಿಯೊಂದು ಕುಟುಂಬಗಳ ಮೇಲೆ ಆಶೀರ್ವಾದ ಇಳಿದು ಬರಲಿ. ನಮ್ಮಲ್ಲಿರುವ ಬಲಹೀನತೆಯನ್ನು, ಪಾಪಗಳನ್ನು ಮನ್ನಿಸಿ ನಮ್ಮನ್ನು ಪರಿಶುದ್ಧಾತ್ಮರಲ್ಲಿ ತುಂಬಿರಿ. ಇದು ಆತ್ಮೀಯ ಸಹೋದರ ಸಹೋದರಿಯಲ್ಲಿ ನಿಮ್ಮ ಕುಟುಂಬದ ಮೇಲೆ ಯೇಸುವಿನ ಆಶೀರ್ವಾದ ಇಳಿದು ಬರಲಿ. ಯೇಸುವಿನ ಪರಿಶುದ್ಧ ರಕ್ತ ನಿಮ್ಮ ರಕ್ತ ಕಣಕಣ ನರನಾಡಿಕೆಯನ್ನು ಮಜ್ಜೆಗಳ ಮೇಲೆ, ಯೇಸುವಿನ ವಾಕ್ಯ ನಾಮ ರಕ್ತದ ಆಶೀರ್ವಾದ ನಿಮಗೆ ಸಿಗಲಿ. ಯೇಸುವಿನ ವಿಶೇಷ ಕರುಣೆ ನಿಮ್ಮಲ್ಲಿ ಇಳಿದು ಬರಲಿ. ಎಲ್ಲಾ ಕೇಡುಗಳಿಂದ, ಆಪತ್ತು ವಿಪತ್ತುಗಳಿಂದ ದೇವರು ರಕ್ಷಿಸಲಿ. ಈ ಸ್ವಾರ್ಥೆಯ ವರ ನಿಮಗೆ ಲಭ್ಯವಾಗಲಿ. ಹೀಗೆ ನೀವು ಕೂಡ ಕೊನೆ ಉಸಿರಿರುವವರಿಗೆ ಯೇಸುವಿಗಾಗಿ ಬಾಳಲು ಕೃಪೆ ಸಿಗಲಿ. Touch them, Lord. Anoint them, Lord. Bless them, Lord. ಯೇಸು ನಾಮದಲ್ಲಿ ನಿಮಗೆ ಜಯ, ಬಿಡುಗಡೆ, ಸೌಖ್ಯ, ಸ್ವಸ್ಥತೆ ಘೋಷಿಸಿ ಪ್ರಾರ್ಥಿಸುತ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್. ನಮ್ಮ ವಿಶ್ವಾಸ ಪ್ರಮಾಣವನ್ನು ಈಗ ನಾವು ಮಾಡೋಣ. ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು,
ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋನ್ಷಿಯೋಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತಾ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಸಕಲ ಮಾನವರು ರಕ್ಷಣೆ ಹೊಂದಿ ಸತ್ಯದ ಅರಿವನ್ನು ಪಡೆಯಬೇಕೆಂಬುದು ಸರ್ವಶಕ್ತ ಪಿತದೇವರ ಚಿತ್ತವಾಗಿದೆ. ಆದುದರಿಂದ ನಮ್ಮ ಹೃದಯದ ಪ್ರತಿಯೊಂದು ಪ್ರಾರ್ಥನೆಯನ್ನು ಅವರ ಸನ್ನಿಧಿಗೆ ಸಮರ್ಪಿಸೋಣ. ನಿಮ್ಮ ಉತ್ತರ ಸರ್ವಶಕ್ತ ದೇವರೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ಸರ್ವಶಕ್ತ ದೇವರೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ದೇವರ ಪವಿತ್ರ ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ನಮ್ಮ ಜಗದ್ಗುರುಗಳು, ಧರ್ಮಾಧ್ಯಕ್ಷರು, ಧಾರ್ಮಿಕ ಸಹೋದರ ಸಹೋದರಿಯರು, ಯಾಜಕರು ತಮ್ಮ ಕರೆಗೆ ಅನುಗುಣವಾಗಿ ಪ್ರಭುವಿನ ಪ್ರೀತಿಯಲ್ಲಿ ಜೀವಿಸಲು ಬೇಕಾದ ವರದಾನಕ್ಕಾಗಿ ಹಾಗೂ ಅವರನ್ನು ಪ್ರಭು ತಮ್ಮ ಔದಾರ್ಯದಿಂದ ಕಾದಿರಿಸಲಿ ಹಾಗೂ ಸುರಕ್ಷಿತವಾಗಿ ಅವರನ್ನು ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ಕೋವಿಡ್-19 ವಿಶ್ವದ ಜನ ಭಯಭೀತಿಯಿಂದಿದೆ. ವಿಶ್ವದ ಸಕಲ ಜನತೆಗಾಗಿ, ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಈ ಮರಣಾಂತಿಕ ಸೋಂಕಿನಿಂದ ದೇವರು ನಮ್ಮನ್ನು, ವಿಶ್ವವನ್ನು ರಕ್ಷಿಸಲಿ. ಪ್ರಭು ತಮ್ಮ ಔದಾರ್ಯದಿಂದ ಜನರ ಮಧ್ಯೆ ಸೌಹಾರ್ದತೆಯನ್ನು ಸಂರಕ್ಷಿಸಿ ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ಯಾವುದೇ ರೀತಿಯ ಅಗತ್ಯಗಳಿಂದ ಪೀಡಿತರಾದವರಿಗಾಗಿ ಪ್ರಾರ್ಥಿಸೋಣ. ನಿರಾಶ್ರಿತರು, ನಿರ್ಗತಿಕರು, ಅನಾಥರು, ವಿಧವೆಯರು, ವಿಧುರರು, ಬಡವರು, ಸೆರೆಮನೆಯಲ್ಲಿರುವವರು, ಅವರಿಗೆ ಪಶ್ಚಾತ್ತಾಪ ಹೃದಯ ಹಾಗೂ ಪರಿವರ್ತನೆ ಹೃದಯವನ್ನು ದಯಪಾಲಿಸಿ ನಿರಪರಾಧಿಗಳಿಗೆ ಬಿಡುಗಡೆ ಕೊಡಿರಿ. ಆಸ್ಪತ್ರೆಯಲ್ಲಿ ಜೀವನ್ಮರಣದ ಮಧ್ಯೆ ಹೋರಾಡುತ್ತಿರುವವರು, ಈ ದಿನಗಳಲ್ಲಿ ಆಸ್ಪತ್ರೆಗೆ ಹೋಗಲಾಗದವರು, ಅವರೆಲ್ಲರಿಗೆ ಹಾಗೂ ಹಾಸಿಗೆ ಹಿಡಿದವರಿಗೆ ಯೇಸು ನಾಮದಲ್ಲಿ ಸೌಖ್ಯ ಸಿಗಲೆಂದು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ನಮಗಾಗಿಯೂ ನಮ್ಮ ಸಮುದಾಯಕ್ಕಾಗಿಯೂ ಪ್ರಾರ್ಥಿಸೋಣ. ವಿಶೇಷವಾಗಿ ನಮ್ಮ ದೇಹದ ಅಂಗಾಂಗಗಳು ಯಾವ ಸ್ಥಿತಿಯಲ್ಲಿವೆ ನಮಗೆ ತಿಳಿದಿಲ್ಲ. ಕೊಲೆಸ್ಟ್ರಾಲ್, ಫ್ಯಾಟ್, ಶುಗರ್, BP ಮತ್ತು ಯಾವುದೇ ಅಲರ್ಜಿಗಳಿಂದ ದೇವರು ರಕ್ಷಿಸಲಿ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳ ಭಾಗ್ಯ ದಯಪಾಲಿಸಲಿ. ಕಾಯಿಲೆ ಇರುವವರಿಗೆ ಸೌಖ್ಯ ಕೊಡಲಿ. ಪರೀಕ್ಷೆ ಬರೆಯುತ್ತಿರುವವರು ಅವರು ಒಳ್ಳೆ ಉತ್ತಮ ಆಶೀರ್ವಾದವನ್ನು, ಫಲವನ್ನು, ಪ್ರತಿಫಲವನ್ನು ಪಡೆಯಲಿ. ಮಾತ್ರವಲ್ಲ, ವಿಶ್ವದಲ್ಲಿ ಯುವಕ ಯುವತಿಯರ ಮೇಲೆ ದೇವರ ಕರುಣೆ ಇಳಿದು ಬರಲಿ. ಎಲ್ಲ ರಾಜಕೀಯ ಪಕ್ಷದವರು ದೇವರ ಕರುಣೆಯನ್ನು ಪಡೆದು ನಿಸ್ವಾರ್ಥತೆಯಿಂದ ಸೇವೆ ಮಾಡುವಂತಾಗಲಿ. ಆರೋಗ್ಯ ಕಾರ್ಯಕರ್ತರನ್ನು, ನರ್ಸ್, ವೈದ್ಯರನ್ನು ಆಶೀರ್ವದಿಸಿರಿ. ಕೃಷಿಕರನ್ನು ಆಶೀರ್ವದಿಸಿರಿ. ಒಳ್ಳೆಯ ಮಳೆಯನ್ನು ದಯಪಾಲಿಸಿರಿ. ಅತಿವೃಷ್ಟಿ, ಅನಾವೃಷ್ಟಿಯಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ.
ಒಂದು ನಿಮಿಷ ಮೌನವಾಗಿ ನಮ್ಮ ಎಲ್ಲಾ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ದೇವರೇ, ನಮ್ಮ ಆಶ್ರಯವೂ ಶಕ್ತಿಯೂ ನೀವೇ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ಆಲಿಸಿರಿ. ಎಲ್ಲಾ ಭಕ್ತಿಯ ಮೂಲವು ನೀವೇ ಆಗಿದ್ದೀರಿ. ಆದುದರಿಂದ ವಿಶ್ವಾಸದಲ್ಲಿ ನಾವು ನಿಮ್ಮಿಂದ ಬೇಡುವುದನ್ನು ನಿಜವಾಗಿಯೂ ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಸ್ತುತಿ ಹಾಗೂ ಸಂಧಾನದ ಈ ಬಲಿ ಅರ್ಪಣೆಯನ್ನು ಸ್ವೀಕರಿಸಿರಿ. ಇದರ ಕ್ರಿಯೆಯಿಂದ ಶುದ್ಧಗೊಂಡು ನಿಮಗೆ ಮೆಚ್ಚುಗೆಯಾಗುವಂತ ಹೃದಯವನ್ನು ನಾವು ನಿಮಗೆ ಅರ್ಪಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ದೈವತ್ವವು ಮೃತ್ಯರಾದ ನಮ್ಮ ಸಹಾಯಕ್ಕೆ ಬಂದುದು ನಿಮ್ಮ ಎಲ್ಲ ಮೀರಿದ ಮಹಿಮೆಯಿಂದಲೇ ಎಂದು ನಾವು ಅರಿತಿದ್ದೇವೆ. ಮಾನವನ ಅವನತಿಗೆ ಕಾರಣವೇ ಆತನ ರಕ್ಷಣೆಯ ಸಾಧನವಾಗುವಂತೆ ಪ್ರಭು ಕ್ರಿಸ್ತರ ಮುಖಾಂತರ ಮೃತ್ಯತೆಯಿಂದಲೇ ಸಿದ್ಧ ಔಷಧಿಯನ್ನು ರೂಪಿಸಿದಿರಿ. ಅವರ ಮುಖಾಂತರವೇ ದೂತ ಗುಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ಒಂದೇ ಕಂಠದಿಂದ ನಿಮ್ಮ ಸ್ತುತಿಯನ್ನು ಅಮಿತಾನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು, ಪರಿಶುದ್ಧರು ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ್ನ ಹೋಸನ್ನ ಹೋಸನ್ನ, ಪ್ರಭುವೇ
ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮನಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರೂ ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನ ಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಧರ್ಮಾಧ್ಯಕ್ಷ ವರ್ಗದೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು
ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಇಹಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೋ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರವು ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನನ್ನನ್ನು ಕಾಪಾಡಲಿ. ಶಿಷ್ಯರೆನ್ನರಾಗಲು ನೀವು ಬಯಸಿರಾದರೆ, ಶಿಲುಬೆ ನಿಮ್ಮ ಹೊತ್ತು ನನ್ನ ಹಿಂದೆ ಬಂದಿರಿ. ತನ್ನ ತಾಯಿ
ಪರಮ ಪ್ರಸಾದವನ್ನು ಭುಜಿಸಲಿಕ್ಕೆ ನಿಮಗೆ ಆಗದಿರಬಹುದು, ಆದರೆ ಆಧ್ಯಾತ್ಮಿಕವಾಗಿ ವಿಶ್ವಾಸದಿಂದ ನೀವು ಪ್ರಾರ್ಥಿಸುವಾಗ ಆ ಶಕ್ತಿಯ ಆಶೀರ್ವಾದ ನಿಮ್ಮದಾಗುವುದು. ಬಂಧನಗಳಿಂದ ಬಿಡುಗಡೆಗೊಳಿಸುವ ಯೇಸು ಶಕ್ತಿ ನಿಮ್ಮಲ್ಲಿ ಇಳಿದು ಬರಲಿ. ನಿಮ್ಮ ಆತ್ಮ ದೇಹ ಮನಸ್ಸು ಅಭಿಷೇಕವಾಗಲಿ. ಮರಣಾಂತಿಕ ಸೋಂಕಿನಿಂದ ನಿಮ್ಮ ಕುಟುಂಬವನ್ನು ದೇವರು ರಕ್ಷಿಸಲಿ. ನಾವು ಆರಾಧಿಸಿ ಭುಜಿಸಿದ, ಪ್ರಾರ್ಥಿಸಿ ಪ್ರೀತಿಸಿದ ಈ ಪರಮ ಪ್ರಸಾದವು ನಮಗೆ ಶಕ್ತಿ ತರಲಿ, ಆಂತರಿಕ ಬಲ ತರಲಿ, ಎಲ್ಲಾ ಗಾಯಗಳನ್ನು ಸೌಖ್ಯಪಡಿಸಲಿ. ಯೇಸುವೇ, ನಿಮ್ಮ ನಾಮದಲ್ಲಿ ಈ ದಿವ್ಯ ಬಲಿ ಪೂಜೆಯ ವಿಶ್ವಾಸದಲ್ಲಿ ಅರ್ಪಿಸಿದವರೆಲ್ಲರೂ ವಿಶೇಷ ನಿಮ್ಮ ಕರುಣೆ, ಆಶೀರ್ವಾದ, ದಯೆಯನ್ನು ಪಡೆಯಲೆಂದು ಪ್ರಾರ್ಥಿಸುತ್ತೇನೆ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪುತ್ರರ ಪವಿತ್ರ ಶರೀರದಿಂದಲೂ ಅಮೂಲ್ಯ ರಕ್ತದಿಂದಲೂ ಪೋಷಿತರಾಗಿ ಪುನಶ್ಚೇತನಗೊಂಡ ನಾವು ನಿಮ್ಮ ದಯೆಯನ್ನು ಕೋರುತ್ತೇವೆ. ನಿರಂತರ ಶ್ರದ್ಧಾ ಭಕ್ತಿಯುತ ನಮ್ಮ ಈ ಆಚರಣೆಯು ನಮ್ಮ ರಕ್ಷಣೆ ನಿಶ್ಚಿತ ಭರವಸೆಯಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿರಿ.